ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹುತಾತ್ಮ ಉದಯಕುಮಾರ್ ಎಂಬವರ ಪತ್ನಿಗೆ ರೇಖೆಗುರು ಚಿಕಿತ್ಸೆ ನೆಪದಲ್ಲಿ ಮೋಸ ವಂಚನೆ ನಡೆಸಿರುವ ಕುರಿತು ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ನೊಂದ ಮಹಿಳೆ ನ್ಯಾಯ ಒದಗಿಸಬೇಕೆಂದು ಕಣ್ಣೀರಿಟ್ಟಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನೊಂದ ಮಹಿಳೆಗೆ ನ್ಯಾಯ ದೊರಕಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಸಂಘ, ಬರ್ಕೆ ಫ್ರೆಂಡ್ಸ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಆಗ್ರಹಿಸಿವೆ. 2006ರ ಆಗಸ್ಟ್ 2ರಂದು ಯೋಧ ಹುತಾತ್ಮರಾಗಿದ್ದು ಅವರ ಪತ್ನಿ ವಸಂತಿಯವರು ಪತಿಯ ಪರಿಹಾರದ ಹಣದಿಂದ ಹೆತ್ತವರ 4 ಸೆಂಟ್ಸ್ ಜಾಗದಲ್ಲಿ ಮನೆ ಕಟ್ಟಿ ಮೇಲಿನ ಮಹಡಿಯನ್ನು ಬಾಡಿಗೆಗೆ ನೀಡಿದ್ದರು. ಈ ವೇಳೆ ಅವರ ಮನೆಗೆ ಬಾಡಿಗೆಗೆ ವಾಸ ಮಾಡಲು ಬಂದ ಸುನಿಲ್ ಕುಮಾರ್, ಮಮತಾ ದಂಪತಿ ಬಾಡಿಗೆಯ ಕರಾರು ಪತ್ರ ಮಾಡಿಸುವ ನೆಪದಲ್ಲಿ ಮನೆ ಮಹಡಿಯ ಹಕ್ಕನ್ನು ತಮ್ಮ ಹೆಸರಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಿದ್ದರು. ಇದಲ್ಲದೆ ಸುನಿಲ್ ಕುಮಾರ್ ಮಾಟ ಮಂತ್ರವಾದಿಯಾಗಿಯೂ ಗುರುತಿಸಿಕೊಂಡಿದ್ದು ಈತ ವಸಂತಿಯವರ ಅನಾರೋಗ್ಯವನ್ನು ಮುಂದಿಟ್ಟುಕೊಂಡು ಅವರಿಂದ 5 ಪವನಿನ 2 ಬಂಗಾರದ ಬಳೆ ಹಾಗೂ ನಗದು ಹಣವನ್ನು ಪಡೆದು ಮೋಸ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ವಸಂತಿಯವರಿಗೆ ಆಗಿರುವ ಅನ್ಯಾಯದ ಕುರಿತು ಜಿಲ್ಲಾಧಿಕಾರಿ, ಪೊಲೀಸ್ ಆಯುಕ್ತರಿಗೂ ದೂರು ನೀಡಲಾಗಿದ್ದು ನ್ಯಾಯ ದೊರಕಿಸುವಂತೆ ಆಗ್ರಹಿಸಿದ್ದಾರೆ. ಉದ್ಯೋಗಕ್ಕೂ ಹೋಗ್ಲಿಕ್ಕೆ ಆಗದೇ ಇರುವಂತ ದೌರ್ಬಲ್ಯಕ್ಕೆ ಒಳಗಾದರು. ಈ ಒಂದು ಪರಿಸ್ಥಿತಿಯಿಂದಾಗಿ ಟೆಸ್ಟ್ ಎಲ್ಲ ಆಗಿ ಜಾಬ್ ಸಿಕ್ಕಲಿಲ್ಲ, ಅದಕ್ಕೆ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಈ ಒಂದು ಪರಿಸ್ಥಿತಿಯಿಂದಾಗಿ ಈ ಮನುಷ್ಯ ಬಂದವನು, ನಾನು ರೇಖೆ ಚಿಕಿತ್ಸೆ ಮಾಡ್ತೇನೆ, ನಿಮ್ಮ ಯಾವ ಮೆಡಿಕಲ್ ಅದು ಮಾಡಬೇಕಾಗಿಲ್ಲ ಅಂತ ಹೇಳಿ ಇವರಿಗೆ ಆಸ್ಪತ್ರೆಯಿಂದ ಮದ್ದು ತೆಕ್ಕೊಳ್ಳುವಂಥ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ತೆಕ್ಕೊಳ್ಳಿಕ್ಕೆ ಬಿಡದೆ ಎಲ್ಲ ಬಹಳ ನಾಜೂಕಾದ ಮಾತಿನಿಂದ ಅವರನ್ನು ಒಪ್ಪಿಸಿ ಮದ್ದು ತೆಕ್ಕೊಳ್ಳದ ಹಾಗೆ ಮಾಡಿ ಈ ರೋಗ ಉಲ್ಬಣ ಆಯಿತು. ಉಲ್ಬಣ ಆಗಿರುವಂಥ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸಿಕೊಂಡ ಮನುಷ್ಯ ಇವರನ್ನು ಬಾಡಿಗೆ ಚೀಟಿಗೆ ದಸ್ಖತ್ತಾಗಲಿಕ್ಕೆ ಅಂತೇಳಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕರ್ಕೊಂಡೋಗಿ ಯಾವ ವಿಚಾರವನ್ನು ಹೇಳದೆ ನವೆಂಬರ್ 5, 2016ಕ್ಕೆ ಮನೆಯ ಅರ್ಧ ಭಾಗವನ್ನು ಅವನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ. ಮನೆಯ ಅರ್ಧ ಭಾಗವನ್ನು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ ನಂತರ ಮಾತಾಡುವಾಗ ಏನು ಹೇಳಿದರು ಅಂದರೆ 40,000 ರೂಪಾಯಿ ಡಿಪಾಸಿಟ್ಟು, ತಿಂಗಳಿಗೆ 10,000 ಹಾಗೆ ಬಾಡಿಗೆ ಕೊಡ್ತೇನೆ. ಇಷ್ಟರವರೆಗೆ 1 ಪೈಸೆ ಬಾಡಿಗೆ ಕೊಟ್ಟಿಲ್ಲ. ಮಾತ್ರ ಅಲ್ಲ, ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಇವರದ್ದೇ ಹೆಸರಿನಲ್ಲಿ ಸಾಲ ಮಾಡಿ 9 ಲಕ್ಷ ರೂಪಾಯಿ ಸಾಲ ಮಾಡಿ ಅದರ ಕಂತು ಈಗಲೂ ಪಾಪ ಅವರಿಗೆ ಗಂಡನ ಪರಿಹಾರಾರ್ಥವಾಗಿ ಬರುವಂಥ ಹಣದಿಂದ ಕಟ್ಟಾಗ್ತಾ ಇದೆ. ಈ ರೀತಿ ತನ್ನ ಮನೆಯನ್ನು ನವೀಕರಣ ಮಾಡಿಕೊಂಡು ಇವರು ವಾಸವಾಗಿರುವಂಥ ಮನೆಗಿಂತ ಅವ ಇರುವ ವಾಸವಾಗಿರುವಂಥ ಅಪ್ಸ್ಟೈರ್ಸ್ನ ಮನೆ ವಾಶ್ ಆಗಿ ಉಂಟು. ಆವತ್ತಿನಿಂದ ಇವತ್ತಿನವರೆಗೆ ಕರೆಂಟ್ ಬಿಲ್ ಇವರ ಹೆಸರಲ್ಲೇ ಬರ್ತಾ ಉಂಟು, ನೀರಿನ ಬಿಲ್ಲು ಇವರ ಹೆಸರಲ್ಲೇ ಬರ್ತಾ ಉಂಟು, ಒಂದೇ ಮೀಟರ್ನಲ್ಲಿ. ಈಗ ನಾವು ಮೊನ್ನೆ ನೀರಿನ ಬಿಲ್ ಕಟ್ ಮಾಡಿದಾಗ ಪೊಲೀಸರು ಹೇಳ್ತಾರೆ, ನಿಮ್ಮ ಮೇಲೆ 107 ಕೇಸ್ ಮಾಡ್ತೇವೆ, ನೀವು ಜಗಳಾಡ್ಕೊಳ್ತೀರಿ ಹಾಗೆ ಹೀಗೆ ಅಂತ. ಇದು ನ್ಯಾಯಬದ್ಧವಾದದ್ದೇ ಸಂಬಂಧಪಟ್ಟಲ್ಲಿ ತಿಳಿಸಿಯೇ ನಾವು ಮಾಡಿದ್ದು. ಇಷ್ಟೆಲ್ಲ ಈ ಒಂದು ಘಟನೆ ಆದಾಗ ಇವರು ಸುಮ್ಮನೆ ಕೂತದ್ದು ಯಾಕೆಂದರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮತ್ತು ಈ ಹೈಪರ್ ಥೈರಾಯ್ಡ್ ಕಾಯಿಲೆಯಿಂದ ಅವರಿಗೆ ಎಲ್ಲಿ ಹೋದರೂ ಈ ಸ್ವಲ್ಪ ಒಂದಷ್ಟು ಜೋರು ತಿರುಗಾಡಿದರೆ ಒಂದು ಸ್ಮೃತಿ ತಪ್ಪಿ ಬೀಳುವಂಥ ಇದರಿಂದ ಈಗ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಮದ್ದು ಮಾಡಿಸಿದ್ರಿಂದ ಮತ್ತು ನಾವೆಲ್ಲ ಸೇರಿ